ನಮಸ್ತೆ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಯ ಬೋಧನೆಗಳು. ಸರಿಯಾದ ಜ್ಞಾನ ಯಾವುದೇ ಪವಾಡಕ್ಕಿಂತ ದೊಡ್ಡದು. ಇದು ಇಲ್ಲದೆ ನಿಜವಾದ ಪವಾಡ ನಡೆಯಲು ಸಾಧ್ಯವಿಲ್ಲ. ಈ ಸರಿಯಾದ ಜ್ಞಾನವಿಲ್ಲದೆ ಮಾಡಿದ ಯಾವುದೇ ಪವಾಡವು ಕೇವಲ ಮಾಂತ್ರಿಕವಾಗಿದೆ. ಅಂತಹ ಪವಾಡಗಳನ್ನು ಮಾಡುವವರಿಗೆ ಮತ್ತು ಅವುಗಳನ್ನು ನಂಬುವವರಿಗೆ ಯಾವುದೇ ಒಳ್ಳೆಯ ಮನಸ್ಸು ಬರುವುದಿಲ್ಲ. ಪವಾಡಗಳ ಉದ್ದೇಶವು ಖ್ಯಾತಿಯನ್ನು ಸಾಧಿಸುವುದಲ್ಲ. ಸರಿಯಾದ ಜೀವನವಿಲ್ಲದೆ ಸರಿಯಾದ ಆಲೋಚನೆ ಎಂದಿಗೂ ಬರುವುದಿಲ್ಲ. ಶಾಸ್ತ್ರಗಳನ್ನು ಅನುಸರಿಸದೆ ಕೇವಲ ಪವಾಡಗಳನ್ನು ಮಾಡುವ ಮತ್ತು ತಮ್ಮನ್ನು ದೇವರು ಅಥವಾ ಗುರು ಎಂದು ಕರೆಯುವ ಜನರಿಂದ ಯಾವಾಗಲೂ ದೂರವಿರಿ. ಸರಿಯಾದ ಜ್ಞಾನ ಯಾವುದೇ ಪವಾಡಕ್ಕಿಂತ ದೊಡ್ಡದು. ಭಗವಂತನಲ್ಲಿ ಭಕ್ತಿ ಇರಲಿ. ಆ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಬಾರದು. ಶ್ರೀಹರಿಯ ಮೇಲಿನ ಬಲವಾದ ನಂಬಿಕೆ ಮತ್ತು ಭಕ್ತಿಯು ಎಲ್ಲ ದುಃಖಗಳು ಮತ್ತು ಚಿಂತೆಗಳಿಂದ ವಿಮೋಚನೆಗೊಳ್ಳುವ ಏಕೈಕ ಮಾರ್ಗವಾಗಿದೆ. ಎಲ್ಲ ಜೀವಿಗಳ ಬಗ್ಗೆ ದಯೆ ತೋರಿ ಒಳ್ಳೆಯ ಗುಣವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವಾಗಲೂ ಶ್ರೀ ಮಧ್ವಾಚಾರ್ಯರ ಉದಾತ್ತ ತತ್ವದ ಸಂಪರ್ಕದಲ್ಲಿರಿ. ತಿಳಿಯದೆ ತಪ್ಪು ಮಾಡಿದಾಗಲೆಲ್ಲ ಪಶ್ಚಾತ್ತಾಪವು ತಪ್ಪಿಗೆ ಸಂಬಂಧಿಸಿದ ಪಾಪವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ನಾವೆಲ್ಲರೂ ಶ್ರೀಹರಿಯ ಸೇವಕರಾಗಿರುವುದರಿಂದ ಸಹಜೀವಿಗಳ ಮೇಲಿನ ಸಾರ್ವತ್ರಿಕ ವಾತ್ಸಲ್ಯ ಮತ್ತು ಪ್ರೀತಿಯನ್ನು ಅಭ್ಯಾಸ ಮಾಡಬೇಕು. ಪರಿಗಣಿಸಿ ಮೃದುವಾಗಿ ವರ್ತಿಸಿ. ನಿಸ್ವಾರ್ಥ, ಸಭ್ಯ ಮತ್ತು ದಯೆಯಿಂದ ಇರಿ. ಧನ್ಯವಾದಗಳು ಸ್ನೇಹಿತರೆ.